ಡಿಸೆಂಬರ್ ತಿಂಗಳು ಜೋರು ಚಳಿ ಬೇರೆ. ಈ ಚಳಿಗೆ ಬೆಳಿಗ್ಗೆ ಬೆಳಿಗ್ಗೆ ಕ್ಯಾನ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾನೆ ಅನ್ಕೊಂಡ್ರ. ಈ ಚಳಿಗೆ ಒಂದು ಒಳ್ಳೆ ಕಲಿ ಕುಡಿಲಿಕ್ಕೆ ಮನಸ್ಸಾಯ್ತು ಮಾರ್ರೆ. ಅದಕ್ಕೆ ಹಿಂದಿನ ದಿವಸ ಪ್ರಸನ್ನಗೆ ಫೋನ್ ಮಾಡಿ 3 ಲೀಟ್ರ್ ಕಲಿ ತೆತ್ತಿದ್ದಿಲ್ಲ ಬರ್ಪೆ ಅಂತ ಹೇಳಿದ್ದೆ. ಅವನ ಮನೆ ಪಕ್ಕ ಒಬ್ರು ಕಲಿ ತೆಗಿತಾರೆ. ಈ ಜೋರು ಚಳಿಗೆ ಅಂತೂ ತುಂಬ ಸಿಹಿಯಾಗಿರ್ತದೆ. ಕಲಿ ಮಾತ್ರ ನೋಡಬೇಕು ಹೇಗೆ ಉಂಟು ಅಂತ ಟೇಸ್ಟ್. ಎಸ್, ಫೈನಲಿ ರೀಚ್ ಆದೆ. ಈಚಲು ಮರದ ಕೆಳಗೆ ಒಂದು ಸಣ್ಣ ಜೋಪಡಿಯಲ್ಲಿ ನಮಗೋಸ್ಕರ 3 ಲೀಟ್ರ್ ಕಲಿ ಇಟ್ಟಿದ್ದಾರೆ ಅಂತೆ. ಕಲಿ ಮಾತ್ರ ಸೂಪರ್ ಇತ್ತು ಮಾರೆ. ಹಾಗೆ ಒಂದು ಗ್ಲಾಸ್ ಅಲ್ಲೇ ಕುಡಿದು ಬಿಟ್ಟೆ. ಈ ಚಳಿಗಂತೂ ಕಲಿ ಮಾತ್ರ ಭಾರಿ ಸೂಪರ್ ಇತ್ತು ಮಾರೆ. ಇನ್ನು ಉಳಿದಿದ್ದು ಮನೆಗೆ ಹೋಗಿ ಕುಡಿಯುವ ಆಯ್ತಾ. ಮನೆಗೆ ಬಂದು ಒಂದು ಮಣ್ಣಿನ ಮಡಕೆಯಲ್ಲಿ ಕಲಿ ಹಾಕಿ ಅದರಿಂದ ಒಂದು ಗ್ಲಾಸ್ ತೆಗೆದು ಕುಡ್ದೇ ಬಿಟ್ಟೆ. ಹೇಳಕ್ ಮರ್ತೋಯ್ತು, ಮಣ್ಣಿನ ಮಡಕೆಯಲ್ಲಿ ಹಾಕಿಟ್ರೆ ಕಲಿ ಹುಳಿಯಾಗೋದಿಲ್ಲ, ಮತ್ತೆ ತುಂಬಾ ಕೋಲ್ಡ್ ಆಗಿರ್ತದೆ. ಸೊ ಇವತ್ತಿದ್ದಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.